ಈ ಬಾರಿಯ ಬೇಸಿಗೆಯಲ್ಲಿ ನೀರು ಸಮಸ್ಯೆ ಆರಂಭವಾದಾಗಿನಿಂದ ಪ್ರತಿಯೊಂದು ಉದ್ಯಮಕ್ಕೂ ಹೊಡೆತ ಬಿದ್ದಿದೆ. ಸ್ವಂತ ನೀರಿನ ಮೂಲವಿಲ್ಲದೆ ಪಾಲಿಕೆ ನೀರನ್ನೇ ನೆಚ್ಚಿಕೊಂಡಿರುವ ಹೋಟೆಲ್ಗಳು ನೀರಿನ ಸಮಸ್ಯೆಯನ್ನ ಎದುರಿಸ್ತಾ ಇದೆ. ಪ್ರಸ್ತುತ ಊಟಕ್ಕೆ ತಟ್ಟೆಯ ಬದಲು ಬಾಳೆ ಎಲೆಯ ಬಳಕೆ ಮಾಡಲಾಗ್ತಾ ಇದೆ. ಪರಿಣಾಮ ಮಾರುಕಟ್ಟೆಯಲ್ಲಿ ಬಾಳೆ ಎಲೆಗೆ ಬೇಡಿಕೆ ಹೆಚ್ಚಾಗಿದೆ. ಶುಭ ಕಾರ್ಯಕ್ರಮಗಳು ನಡೆಯುವ ಕಾರಣ ಪ್ರತಿ ವರ್ಷ ಬೇಸಿಗೆಯಲ್ಲಿ ಬಾಳೆ ಎಲೆಗೆ ಬೇಡಿಕೆ ಹೆಚ್ಚಿರುತ್ತೆ. ಆದರೆ ಈ ಬಾರಿ ಮಾತ್ರ ಬೇಡಿಕೆ ದ್ವಿಗುಣವಾಗಿದೆ. ಈ ಬಾರಿ ಇನ್ನೂ ಸರಿಯಾದ ಮಳೆ ಬಾರದೇ ಇರುವ ಕಾರಣ ತೋಟಗಳಿಗೆ ನೀರು ಹಾಕಲು ನೀರಿನ ಸಮಸ್ಯೆ ಇರುವುದರಿಂದ ಬಾಳೆ ಎಲೆಗಳು ಕೂಡ ಕಡಿಮೆ ಇದೆ. ಹೋಟೆಲ್ಗಳಿಗೆ ಹಿಂದಿಗಿಂತ 2ರಷ್ಟು ಪೂರೈಕೆಯಾಗ್ತಾ ಇದೆ. ಪಾರ್ಸೆಲ್ಗಳಿಗೆ ಮಾತ್ರ ಬಾಳೆ ಎಲೆ ಉಪಯೋಗಿಸ್ತಾ ಇದ್ದ ಹೋಟೆಲ್ನವರು ಈಗ ನೀರಿನ ಸಮಸ್ಯೆಯಿಂದ ಬಾಳೆ ಎಲೆಯನ್ನೇ ಬಳಸ್ತಾ ಇದ್ದಾರೆ. ತಮಿಳುನಾಡಿನ ಸೇಲಂ ಬಾಳೆಎಲೆ ಮಾರುಕಟ್ಟೆಗೆ ಪೂರೈಕೆಯಾಗ್ತಾ ಇದೆ. ನಗರಕ್ಕೆ ಸ್ಥಳೀಯವಾಗಿ ಪುತ್ತೂರು, ಸುಳ್ಯ, ವಿಟ್ಲ ಭಾಗದಿಂದ ಬಾಳೆ ಎಲೆಗಳು ಬರ್ತಾ ಇದೆ ಎನ್ನುತ್ತಾರೆ ಬಾಳೆ ಎಲೆ ವ್ಯಾಪಾರಸ್ಥರು. ಒಂದನೇದು ಫಸ್ಟ್ ಥರ ತೋಟಗಳಿಲ್ಲ, ತೋಟಗಳೆಲ್ಲ ಸುಮಾರು ಹಾಳಾಗಿದೆ. ಈಗ ಈ ವರ್ಷ ಅಂದರೆ ಮಳೆ ಬರದ ಕಾರಣದಿಂದ ಹೋಟ್ಲುಗಳಿಗೆ ನೀರಿಲ್ಲದ ಕಾರಣದಿಂದ ತುಂಬ ಜನ ಎಲೆನೇ ಯೂಸ್ ಮಾಡ್ತಾರೆ. ಫಸ್ಟೆಲ್ಲ 50 ಕೊಂಡು ಹೋಗ್ತಿದ್ದವರು ಈಗ 150 ಕೊಂಡು ಹೋಗಿ 200 ಕೊಂಡು ಹೋಗಿ ರೆಡಿ ಇದೆ. ಅಂದರೆ ಈಗ ಪಾರ್ಸೆಲ್ಗೆ, ಹೋಟ್ಲಿಗೆ ಎಲ್ಲ ವ್ಯವಸ್ಥೆಗೆ ಎಲೆನೇ ಆಗ್ತದೆ. ಹಾಗಾಗಿ ಸ್ವಲ್ಪ ಎಲೆಗೆ ಸ್ವಲ್ಪ ಡಿಮಾಂಡ್ ಆಗ್ತದೆ. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ನೀರಿನ ಸಮಸ್ಯೆ ತಲೆದೂರಿದ್ದು, ಹೋಟೆಲ್ಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ಬಫೆ ಊಟದ ಬದಲು ಟೇಬಲ್ ಊಟಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗ್ತಾ ಇದೆ. ಕ್ಯಾಟರಿಂಗ್ ಸಂಸ್ಥೆಗಳು ಸ್ಥಳಾವಕಾಶವಿರುವಲ್ಲಿ ಕಾರ್ಯಕ್ರಮವನ್ನ ಆಯೋಜಕರ ಮನವೊಲಿಸಿ ಬಾಳೆ ಎಲೆ ಊಟಕ್ಕೆ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಊಟ ಮಾಡಿದ ತಟ್ಟೆಗಳನ್ನ ತೊಳೆಯಲು ಸಾಕಷ್ಟು ನೀರು ವ್ಯರ್ಥವಾಗೋದ್ರಿಂದ ಇಂತಹ ನಿರ್ಧಾರಕ್ಕೆ ಬರಲಾಗಿದೆ. ಪವನ್ ಕಾಜಮಡ್ಕ, V4 News 24/7 ಮಂಗಳೂರು.